ಅರಳು ವಿಶೇಷ ಅಗತ್ಯತೆಯುಳ್ಳ ಬುದ್ಧಿಮಾಂದ್ಯ ಮಕ್ಕಳ ವಸತಿರಹಿತ ಶಾಲೆ ಲಕ್ಷ್ಮೇಶ್ವರ, ಅರಣ್ಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಲಕ್ಷ್ಮೇಶ್ವರ ಇವರ ಸಹಯೋಗದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮ ದಿನಾಂಕ 27/7/2023 ಹಮ್ಮಿಕೊಳ್ಳಲಾಗಿತ್ತು. ಸುರೇಶ್ ಕುಮಾರ್, ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರು, ಶಿರಹಟ್ಟಿ ಇವರು ಮಾತನಾಡಿ, ವಿಶೇಷ ಮಕ್ಕಳ ಸೇವೆಯಲ್ಲಿ ತೊಡಗಿರುವ ದಾಸಪ್ಪನವರ ಕುಟುಂಬದವರ ಕಾರ್ಯ ಶ್ಲಾಘನೀಯ. ಇಂತಹ ದೈವ ಸ್ವರೂಪಿ ಮಕ್ಕಳ ಸೇವೆ ಮಾಡುತ್ತಿರುವ ಇವರ ಕುಟುಂಬಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಶ್ರೀಗಳ ಸ್ಮರಣಾರ್ಥ ವನಮಹೋತ್ಸವದಂತಹ ಉತ್ತಮ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದೆ. ಕಳೆದ 9 ವರ್ಷಗಳಿಂದ ಅರಳು ಸಂಸ್ಥೆ ವಿಶೇಷ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ತಮ್ಮೆಲ್ಲರ ಸಹಾಯ ಸಹಕಾರ ಯಾವತ್ತೂ ಹೀಗೆ ಇರಲಿ ಎಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಂಕರ್ ಎಸ್ ಶಿರಹಟ್ಟಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಹಟ್ಟಿ ಇವರು ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಇಂತಹ ವಿಶೇಷ ಮಕ್ಕಳ ಸೇವೆ ಮಾಡುತ್ತಿರುವುದು ಗುರುಗಳಾದ ನಮಗೆ ಹೆಮ್ಮೆ ಪಡುವ ವಿಷಯ. ಅದರೊಟ್ಟಿಗೆ ಶ್ರೀ ಸಿದ್ದೇಶ್ವರ ಶ್ರೀಗಳ ಸ್ಮರಣಾರ್ಥ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಪರಿಸರ ಸಂರಕ್ಷಣೆ, ವಿಶೇಷ ಮಕ್ಕಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಇಲಾಖೆಯ ಸಹಾಯವಿಲ್ಲದೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಸಂಸ್ಥೆಗೆ ಸಹಕಾರ ಅನುದಾನ ನೀಡಿ ವಿಶೇಷ ಮಕ್ಕಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಳು ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಮತಿ ನೀಲಮ್ಮ ದಾಸಪ್ಪನವರ್, ಉದ್ಘಾಟಕರಾಗಿ ಡಾಕ್ಟರ್ ಎಸ್.ಆರ್. ಶಿರಹಟ್ಟಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಹಟ್ಟಿ, ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ಕುಮಾರ್, ಹಿರಿಯ ತೋಟಗಾರಿಕಾ ಸಹಕಾರಿ ನಿರ್ದೇಶಕರು ಶಿರಹಟ್ಟಿ, ಶ್ರೀ ಪುಲಕೇಶಿ ಉಪನಾಳ ಅಧ್ಯಕ್ಷರು, ಶ್ರೀ ಸೋಮೇಶ್ವರ ರೈತರ ಸಹಕಾರಿ ನೂಲಿನ ಗಿರಣೆ ಲಕ್ಷ್ಮೇಶ್ವರ, ಶ್ರೀಮತಿ ರೇಣುಕಮ್ಮ ಕಗ್ಗಲಗೌಡರು, ನಿವೃತ್ತ ಶಿಕ್ಷಕಿಯರು ಲಕ್ಷ್ಮೇಶ್ವರ, ಎಂ.ಕೆ. ಕಳ್ಳಿಮಠ್ ಗುರುಗಳು ಹಾಗೂ ಡಾಕ್ಟರ್ ಎಸ್.ಆರ್. ಶಿರಹಟ್ಟಿ ಪ್ರಾಂಶುಪಾಲರು ಇವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಕಾವ್ಯ ಪ್ರಕಾಶ್ ಉಡಕಣ್ಣವರು ನಿರೂಪಿಸಿದರು. ಪ್ರಾಸ್ತಾವಿಕ ನುಡಿ ಶ್ರೀಮತಿ ನೀಲಮ್ಮ ದಾಸಪ್ಪನವರು, ವಂದನಾರ್ಪಣೆ ಶ್ರೀಮತಿ ಅಕ್ಕಮ್ಮ ಕೊರದಾಳ್, ವಿಶೇಷ ಶಿಕ್ಷಕರಾದ ಶ್ರೀಮತಿ ಲಲಿತಾ ದಾಸಪ್ಪನವರ್, ಗೌರಮ್ಮ ಹಿರೇಮಠ್, ಮಲ್ಲಪ್ಪ ಹೊಂಗಲ್, 37 ವಿಶೇಷ ಮಕ್ಕಳು ಹಾಗೂ ಪಾಲಕರು ಹಾಜರಿದ್ದರು.